ಮೌಲ್ಯರ ಯಾನೆ ಕುಲಾಲರ ಸೇವಾ ಸಂಘ ಕಣಿಯೂರು ಇದರ ಆಶ್ರಯದಲ್ಲಿ ಕೃಷಿಯಲ್ಲಿ ಕಸಿ ಮಾಹಿತಿ ಕಾರ್ಯಕ್ರಮ ಕಣಿಯೂರಿನಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೌಲ್ಯರ ಯಾನೆ ಕುಲಾಲರ ಸೇವಾ ಸಂಘ ಕಣಿಯೂರಿನ ಅಧ್ಯಕ್ಷರಾದ ಉಮೇಶ್ ಪಿಳ್ಳಿಗೂಡು ವಹಿಸಿದ್ರು. ಈ ಸಂದರ್ಭದಲ್ಲಿ ಪ್ರಗತಿಪರ ಕೃಷಿಕರಾದ ವೀರಪ್ಪ ಸಾಲೆನ್ ಬಂಗಲಾಯಿ, ಪರಿಸರವಾದಿ ದುರ್ಗಾ ಸಿಂಗ್ ರಜಪೂತ್ ಮತ್ತು ಗಿರೀಶ್ ವಿಟ್ಲ ಇವರು ಸಾವಯವ ಕೃಷಿಯ ಬಗ್ಗೆ ಮಾಹಿತಿ ನೀಡಿದರು. ಕುಲಾಲ ಯುವ ವೇದಿಕೆಯ ಅಧ್ಯಕ್ಷರಾದ ಬಾಲಕೃಷ್ಣ ಹೆಚ್, ಕೃಷಿಕರಾದ ಸುಭಾಷ್ ಕೆಎನ್ ಉಪಸ್ಥಿತರಿದ್ದರು. ಪ್ಲೇಸೆಲ್ಲ ಇನಿ ಮಂತೊಂದುಲ್ಲ ಉದ್ದೇಶದ ಆಯ್ತು ಅಂದ್ಕೊಂಡ ನಮ್ಮ ಖಾಲಿ ಕುಲಾಲ ಸಮುದಾಯದಕ್ಕೆ ಒಂಜಿ ಕೃಷಿತ್ ವೈಜ್ಞಾನಿಕ ಪದ್ಧತಿಯನ್ನು ಕಲ್ಪವಡೋದು ಪನ್ಕೊಂಡು ನಮ್ಮ ಉದ್ದೇಶ. ಸೊ ಆ ಉದ್ದೇಶ ಕೃಷಿತ್ ಕಸಿಯಿಂದ ಪನ್ಕೊಂಡು ಒಂದು ಪ್ರೋಗ್ರಾಮ್ ಒಂದು ಕಾರ್ಯಕ್ರಮ ನಮ್ಮ ಆಯೋಜನೆ ಮಾಡ್ತದೆ. ನಮ್ಮನ್ನು ತೂಯಿನಾಗ್ಲಿ ನಮ್ಮ ಅಜ್ಜೆ ಅಥವಾ ಮುತ್ತಜ್ಜೆ ಹೆಂಚಿನ ಬದುಕೊಂಡಿರ್ತಾರ ಆ ಆಯಸ್ಸು ಇತ್ತೆ ಕ್ಷೀಣಿಸವಂತ ಬರೋದನ್ನು ನಮ್ಮ ಪಪ್ಪ ಅಥವಾ ನಮ್ಮ ಅಜ್ಜನಾಗಲಿ ಬದುಕೊಂಡಿತ್ತಿನ ಆಯಸ್ಸು ನಮಕ್ಕಿಚ್ಚಿ ನಮ್ಮ ಪೀಳಿಗೆಗೆ ಐಡ್ಲ ಕಮ್ಮಿ ಆವೊಂದುಂಡು. ಇಂದು ವಾಸ್ತವ ಮತ್ತು ಸತ್ಯಾಂಶ. ಈ ಸತ್ಯಾಂಶದ ಮೂಲ ಕಾರಣ ಇಂಚಿನ ಒಂದು ಬಂಡ ನಮ್ಮ ಮನಸ್ಮಾಲ್ಪನ ಅಥವಾ ನಮ್ಮ ಬೆಳಪುನ ಬೆಳೆಟ್ಟು ಬಳಸಾಪನ ಇಂಚಿನ ರಾಸಾಯನಿಕ ಇದಕ್ಕೆ ಮೂಲ ಕಾರಣ ಒಂದು ನಾವು ಇದೆಲ್ಲ ಈಗ ಧೈರ್ಯ ಆಗಿದೆ ಉಂಟು ಬಂದಿದ್ದು ಧೈರ್ಯ ಒಂದು ನಾವು ಒಂದು ವಾರ ಹೋಗೋಣ ಈ ಸದ್ದಿಗೆ ಒಂದು ಆಯ್ಕೆ ಅನ್ಪನಾಗ ಈ ರೀತಿ ಅಲ್ಲಿ ಹೋಗ್ಬಿಟ್ಟು ಈ ರೀತಿ ಜೊತೆ ಯಾಕಡೆ ಕಟ್ಟುವಂತ ಒಂದು ವಾರ ಮತ್ತೆ ಹಿರೇ ಕಟ್ಟುವಂತ ಹಿರೆಯಿಂದ ದೈತು ಕತ್ತೆ ಹಿಡಿದು ಇಂಚ ಕಟ್ಟುವಂತ ಇಂಚ ಈ ತುಪ್ಪ ಕಡ್ಡಿ ಕಟ್ಟುವಂತ ಬರೋದು. ಈ ಒಂದು ವಾರ ಅನ್ನೋದು ಒಂದು ಪೂರ ಕಾಲ ನಾನು ಈ ರಸ ಪೂರ ಇದನ್ನು ಈ ರೀತಿ ಅದು ಕೃತಕವಾದ ಗರ್ಭಾಂಗಣ ಬರ್ತಾನೆ ಅಂತ ಅಂದರೆ ಅದು ಅರ್ಥ ಆಗೋದು ಚಿಗುರು ಬರ್ತದೆ. ಹೂವಾರ ಚಿಗುರು ಬರ್ತದೆ. ಅದು ಹೊಸ ಕಟ್ಟ ಚಿಗುರು ಬರ್ತದೆ. ಒಂದು ಟೈಮ್ ಕಿರಿಯರನ್ನ ಚಿಗುರು ಅನ್ನೋದು